ಹಾಯ್ ಹಲೋ ನಮಸ್ತೆ ಮಾತೆರೆಗಳ ಇಂಚೊಲ ಮಾತಾ ಹುಷಾರಿದೆ ಈಗಲಿತ್ತೆ ನಮ್ಮ ಪುತ್ತೂರ್ದ ಅಶೋಕ ಜನಮನಗ ಪಿದಲ್ಲ ಯಾನುಲ್ಲೆ ಆಕಾಶುಲ್ಲೆ ಧನುಲ್ಲೇರು ಧನು ಹಾಯ್ ಮಾಡ್ಲೆ ಕೊಂಬೆಟ್ಟದ ಕೊಂಬೆಟ್ಟು ಹೋಗಂದಿಲ್ಲ ಅಪಕ ಒಂಜಿ ಡಿನ್ನರ್ ಸೆಟ್ ಕೊಡ್ತಿತ್ತೆ ಎನಿಕ್ಲ ಇಲ್ಲ ಕುದರ್ ಅಂತೇಳಿ ಅಶೋಕನ ಪ್ಲೇಟ್ ಅವು ಇತ್ತೆ ಪೂರ ಹೊಸ ಕಾನ್ಸೆಪ್ಟ್ ಅಪಕ ಇಲ್ಲ ಇಡ್ಲಿಲ್ಲ ಕೊಡ್ದಾಗಿಲ್ಲ ಅಂದು ಇತ್ತೆ ಎಂಕ್ಲಾಗಿ ಪೇಪರ್ ದಾಕ್ಲಾಗೆ ಇಡ್ಲಿ ಅದು ಮಾತ್ರ ಇಡ್ಲಿ ಕೊಡೋದಿಲ್ಲ ಬೊಕ್ಕ ಪೇಪರ್ ದಾಕ್ಲಾಗೆ ಒಂಜಿ ಡೈನಿಂಗ್ ಡಿನ್ನರ್ ಸೆಟ್ ಏನ ಬಿಮ್ಮಾಡು ನಿಮ್ಮ ಮಗ ಅದನ್ನು ತೋರಿಸಿದ್ದೇನೆ ಅದ ದಾದನ್ ರುಚಿನದ ಎಸ್ ಗೈಸ್ ಎಂಕ್ಲಿತ್ತೆ ಪಿದರದಲ್ಲ ಮುಲ್ಪರ್ ಸೀದಾ ಕೊಂಬೆಟ್ಟು ಶಾಲೆದ ಗ್ರೌಂಡ್ ಅದ ಕೊಂಬೆಟ್ಟು ಶಾಲೆ ಗ್ರೌಂಡ್ ಎಸ್ ಪೋಯ್ ಮುಲ್ಪರ್ದು ಪೋಪ ಇದಕ್ಕೆ ಟೂ ವೀಲರ್ ಪಾತದ ಟೂ ವೀಲರ್ ಸೀದಾ ಪೋಪನ ಓಕೆ ಪೋತ ಅಲ್ಪರ್ತಿಕ್ಕು ಅಷ್ಟೊಂದು ಅಲ್ಪ ಗಾಡಿ ಇದು ಸೀದಾ ನರ್ತಕ್ಕೆ ಹೋಗಂದಿಲ್ಲ ಒಂದು ಒಂಜಿ ಎಕ್ಸ್ಪೀರಿಯನ್ಸ್ ಸಿಕ್ಕಿಂದು ಎಡ್ಡೆ ಪೋಪನ ಅಂಚಿನ ನರ್ತ ಪೋಪನ ಅಂತ ಗೊತ್ತಿದ್ದೇನೆ ಎಡ್ಡೆ ರಶ್ ಕೊಡು ಮುಲ್ಪರ್ದು ಪೂರ ಪೋಂದಿಲ್ಲ ಗೈಸ್ ಯಾಕದೊಂದು ಬೈತಾರ ಆಕಾಶೆ ಎಲ್ಲ ಅಷ್ಟೇ ಬರ್ತಿತ್ತು ಉಂಡಾ ನಾನು ಇಂಚನೆ ಬೆಡ್ಶೀಟ್ ಬರೋ ಬರ್ತಿತ್ತು ಏರೆ ನೆಟ್ ಮುಲ್ಪನ ಓಕೆ ಬಟ್ಟಲಿತ್ತೆ ನಮಗೆ ದಿಕ್ಕು ಜಾ ನಮಗೆ ದಿಕ್ಕು ಅದ ಬಟ್ಟಲ್ದ ಕ್ವಾಲಿಟಿ ದುಃಖ ಹೆಂಚುಂಡು ಎಡ್ಡೆ ಪದ ಕ್ವಾಲಿಟಿ ಬಟ್ಟಲು ನೋ ನೋ ಕಮೆಂಟ್ಸ್ ನೋವೇ ರಾಜಕೀಯ ವಾಡು ಅವೇ ಅಂಜಿ ವೈಯಕ್ತಿಕ ವಾಡು ಅವಳೆ ಅಂದಿಜ್ಜಿ ಅಮ್ಮೇರ ನೆಂಚೆ ಕಾರ್ಯಕ್ರಮ ಉಂಟು ಕಾತಿ ಫೋನ್ತಲ್ಲ ಮಾತಾ ಗೈಸ್ ಪೋಯ್ ತೂಕ ನಡಪೇರು ನಾನು ಮಸ್ತ್ ನಡಪೇರು ನಂಗೆ ಚೂರ ಅಲ್ಲ ಪಾರ ದಿಕ್ಕು ಅಂತ ಐತೆ ಸ್ವಲ್ಪ ಗಾಡಿ ಉಂಟ ಇದೆ ಅಸಂದಿದ್ರು ಸರಿ ಆಡು ಎತ್ತಿಕೊಂಡಿದ್ದು ಈಗ ಅಂತ ಸತ್ಯ ಫುಲ್ ಚೆಕ್ಕಿಂಗ್ ಪೂರ ಉಂಟು ಗೈಸ್ ಹೆಂಗದ ಕೂತಾರ ಎಸ್ ಬೋಲೆ ಗ್ರೌಂಡ್ ಮೈಕ್ ಮಾಡೋಣ ಮೈಕ್ ಬರ್ತಿಕ್ ವಾಯ್ಸ್ ಕೇನ ಬೋಲಿ ಗೈಸ್ ಇನ್ನಿತ್ತ ಅಶೋಕ ಜನಮನಗ ಸೇರ್ನಂಚಿನ ಜನ ಅಂಚನೆ ವ್ಯವಸ್ಥೆಯಲ್ಲಿ ಪೂರ ನಮ್ಮ ಪ್ರಜ್ಞೇಶ ಬರ್ಪಂದಿದ್ದೆ ಪ್ರಜ್ಞೇಶನ ಕಾತ ಪುತ್ತೂರು ಇಂಚಿನ ಕಾರ್ಯಕ್ರಮ ನಂಜಿ ತೋಡು ಪ್ರಜ್ಞೇಶ ಹಾಯ್ ಮಾಡ್ಕೊ ಐಫೋನ್ ಹೊಸ ವಿಡಿಯೋ ಕೇಳ್ತೀನಿ ಬ್ಲಾಗ್ಗೆ ಮುಖ್ಯಮಂತ್ರಿ ಅವರು ನಮ್ಮ ಅಭಿಯುಲ್ಲೆ ಅಂತಾರೆ ಅಭಿ ಕಾಲ್ ಮಾಡ್ತೀರಿ ವಿಶೇಷ ವಿಮಾನದ ಮೂಲಕ ಸುಮಾರು ಮಂಗಳೂರಿಗೆ ಬಂದು ಅಲ್ಲಿಂದ ರಸ್ತೆ ಮೂಲಕ ಇಲ್ಲಿ ತೋಡು ನಿಂತಿದೆ ಜನಮನ ನಾವೆಲ್ಲ ಕಾರ್ಯಕರ್ತರು ಯಾರೆಲ್ಲ ಅವರವರ ಸತ್ಕಾರವನ್ನು ಕೊಟ್ಟು ವಸ್ತ್ರ ವಿತರಣೆ ಅನ್ನದಾನ ಅಂತ ಇರುವಂತೆ ಆಗಲಿ ಅಲ್ಲ ಚುನಾವಣೆ ಸಮಯದಲ್ಲೂ ಬಂದಿಲ್ಲ ಬಹುಶಃ 2 ವರ್ಷದ ನಂತರ ಪುತ್ತೂರಿಗೆ ಬರ್ತಾ ಇದ್ದಾರೆ ಅವರನ್ನು ಅತ್ಯಂತ ಒಳ್ಳೆಯ ರೀತಿಯಿಂದ ಸ್ವೀಕಾರ ಮಾಡಿ ಸ್ವಾಗತ ಮಾಡಿ ಕಳಿಸಿಕೊಡುವಂತಹ ಜವಾಬ್ದಾರಿ ಈ ಪುತ್ತೂರಿನ ಮಹಾ ಜನತೆಗೆ ಇದೆ. ಅದಕ್ಕಾಗಿ ನಾವೆಲ್ಲ ಸಹಕರಿಸುತ್ತಾ ವ್ಯವಸ್ಥೆಗಳು ಕೂಡ ಕುಡಿಯುವ ನೀರಿನ ವ್ಯವಸ್ಥೆಗಳು ಇದೆ ಅದನ್ನ ರೀತಿಯಿಂದ ಸ್ವೀಕಾರ ಮಾಡ್ಬೇಕಂತ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಈಗ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಹೊತ್ತಿಗೆ ಈ ಕಾರ್ಯಕ್ರಮದಲ್ಲಿ ಸೇರಿರುವ ಎಲ್ಲ ಕುಟುಂಬದ ಸರ್ವೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಕೀರ್ತಿಶೇಷ ಕೆಪಿ ಸಂಜೀವರಾಯ ವೇದಿಕೆಯಲ್ಲಿ ಶೀತಲ ಪುತ್ತೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ಕಾರ್ಯಕ್ರಮ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿದೆ. ತುಂಬಾ ಹಾಟ್ ಅಂದ್ರೆ ತುಂಬಾ ಬೆಚ್ಚಗಿನ ವಾತಾವರಣ ಸಿಕ್ಕಾಪಟ್ಟೆ ಸುಂದರವಾದ ಜಿನುಜಿನುಗು ಜಯರಾಣಿ ಇವರು ನಮ್ಮ ರವಿಚಂದ್ರನ್ ಅವರು ಹಂಸಲೇಖ ಅವರ ಜೊತೆ ಅವರು ಗೀತೆಯನ್ನ ಅದಕ್ಕಿಂತ ಮೊದಲು ಉತ್ತರ ದಕ್ಷಿಣ ಗಾಣಗಾಪುರದ ಗೌರವಾನ್ವಿತ ಶ್ರೀಗಳು
ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಟ್ರಸ್ಟಿನ ಕಾರ್ಯಾಧ್ಯಕ್ಷರು ಸಮಾಜಮುಖಿ ಕಾರ್ಯಕ್ರಮ ಕೂಡ ಒಂದಷ್ಟು ಸ್ವರವನ್ನು ಎತ್ತುತ್ತಾರೆ. ಮತ್ತೊಂದು ಹೇಳುವಂಥದ್ದು, ಕರಾವಳಿಯ ಭಾಗದಲ್ಲಿ ಜನಪ್ರಿಯವಾಗಿರುವಂಥ ವ್ಯವಸ್ಥೆ ಮಂತ್ರಾಂಚಿನ ರೈತರಿಗೂ ಮತ್ತು ಕುರಿಯಾವಡು ಜನಪ್ರಿಯ ಶಾಸಕನ ಜನಪ್ರಿಯ ಕಾರ್ಯಕ್ರಮ ಜನಮನ ಜನಪ್ರಿಯ ಪ್ರೀತಿಯ ಆಶೀರ್ವಾದವನ್ನ ಮತ್ತೆ ಕಾರ್ಯಕ್ರಮ ಮುಂದುವರಿಸುವ ಮಧ್ಯಾಹ್ನದ ಹೊತ್ತಲ್ಲಿ ಸ್ವಲ್ಪ ತಪ್ಪದ ಗೀತೆ ಕೇಳ್ತಿದ್ದಾರೆ, ಮನಸ್ಸುಗಳು ತಂಪಾಗ್ತದೆ. ಹಾಗೆ ಎಲ್ಲ ಒಂದು ಗೀತೆಗಳ ಸಾಲಲ್ಲಿ ಕೂಡ ಈ ಒಂದು ಎಲ್ಲರಿಗೂ ದೀಪಾವಳಿ ಒಂದು ಶುಭಾಶಯ ಜೊತೆ ಪುನೀತ್ ಆರ್ಕೆಸ್ಟ್ರಾ ತಂಡ, ನಾನು ವಿನೋದ ಆಚಾರ್ಯ ಪುತ್ತೂರು, ಚಂದ್ರಶೇಖರ ಹೆಗ್ಡೆ ಪುತ್ತೂರು, ರಶ್ಮಿ ಕಿರಿಬಾಗ ಹಾಗೂ ಇಷ್ಟೇ ಶಬ್ದನ ಇನ್ನೊಂದು 2 ಸಲ ಹೇಳ್ತೀನಿ, ಜೋರ್ ಹೇಳಬೇಕು. ಬೋಲೋ ಭಾರತ್ ಮಾತಾಗೆ, ಇನ್ನೊಂದ್ಸಲ ಬೋಲೋ ಭಾರತ್ ಮಾತಾಗೆ. 10 ಜನ ಸಾಧಕರಿಗೆ ದೊಡ್ಡ ಗೆಚ್ಚಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸುವ ಮೂಲಕ ಪಂಚ ಗ್ಯಾರಂಟಿಯ ಸರದಾರ, 16 ಬಾರಿ ದಾಖಲೆಯ ಬಜೆಟ್ ಮಂಡಿಸಿದ ಆರ್ಥಿಕ ತಜ್ಞ, ಕರ್ನಾಟಕ ರಾಜಕಾರಣದ ಅಗ್ರಗಣ್ಯ ನಾಯಕ, ಅಹಿಂದ ವರ್ಗದ ಆಶಾ ಕಿರಣ, ಬದುಕಿನುದ್ದಕ್ಕೂ ಬಡವರಿಗಾಗಿ ಮಿಡಿದ ವ್ಯಕ್ತಿತ್ವ, ಮಹಾನ್ ಧೀಮಂತ ನಾಯಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ. ಔಷಧ ದೊಡ್ಡ ಚಪ್ಪಾಳೆಯ ಸ್ವಾಗತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಘನ ಸರ್ಕಾರ ಇವರಿಗೆ. ಆದರಣೀಯ ಅಶೋಕ ಜನಮನ, ಇದು ಜನಸಾಮಾನ್ಯರ ನಾಡಿ ಮಿಡಿತ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೆ. ಭಾಷಣ ಮಾಡಬೇಕು, ಲೇಟ್ ಆಯ್ತು, ಊಟ ಮಾಡಿಲ್ಲ. ಪ್ರತಿ ವರ್ಷ ಮಾಡಿಕೊಂಡು ಬಂದಿದ್ದೇವೆ ಅಶೋಕ ಜನಮನ ಅಂತ ಕಾರ್ಯಕ್ರಮ ಅಂತ ಹೇಳಿದ್ರೆ, ನಾವು ವರ್ಷ ವಿತರಣೆಯನ್ನು ಆರಂಭ ಮಾಡಿದ್ದೀವಿ. ದೀಪಾವಳಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ, ತುಳುನಾಡಿನಲ್ಲಿ ಯಾವ ರೀತಿ ಆಚರಣೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಪ್ರತಿ ದೀಪಾವಳಿಗೆ ಒಂದಷ್ಟು ಜನ ಮನೆಗೆ ಬರ್ತಾರೆ. ಆಗ ಅವರಿಗೆ ತಲೆಗೆ ಎಣ್ಣೆ ಹಾಕಿ ಊಟ ಕೊಟ್ಟು ಅವರನ್ನು ವರ್ಷದಿಂದ ನಮ್ಮ ಮನೆಗೂ ಆ ರೀತಿ ಜನ ಬರ್ತಾ ಇದ್ರು. ಆಗ ನಮ್ಮ ತಾಯಿಯವರಿಗೆ ಉಪಚಾರವನ್ನು ಮಾಡ್ತಾ ಇದ್ರು. ನಾನಾಗ ಉದ್ಯಮವನ್ನು ಆರಂಭ ಮಾಡಿದ್ದೆ. ಚುನಾವಣೆ ಬಂತು, ನೀವೆಲ್ಲ ಆಶೀರ್ವಾದ ಮಾಡಿದಿರಿ. ಈಗ ಶಾಸಕನ ನೆಲೆಯಲ್ಲಿ ನಿಂತು ಕೂಡ ನಿಮ್ಮ ಸೇವೆಯನ್ನು ಮಾಡುವಂತ ಕೆಲಸ ಬಹುಶಃ ನಾನು ನಂಬಿರುವಂತ ದೇವರು ಕೊಟ್ಟಿದ್ದಾರೆ ಅನ್ನೋ ವಿಚಾರವನ್ನು ನಿಮ್ಮ ಹತ್ರ ಹಂಚಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತೇನೆ. 4ನೇ ಕ್ಲಾಸಿನ ಒಂದು ಮಗು ಹೋಗುವಾಗ ಅದು ಹೆಜ್ಜೆಯನ್ನು ಕೇಳ್ತಾ ಇದ್ದೀನ, ಆಯ್ತು ಅಲ್ಲ, ನಾನು ಓದ್ತಾ ಇದ್ದೀನಿ ಅದಕ್ಕೆ. ಅದು ಒಂದು ಹಕ್ಕಿ ಹೆಜ್ಜೆನಿಗೆ ಹೋಗಿ ತಾಗಿ ಆ 4ನೇ ಕ್ಲಾಸಿನ ಮಗು, ಹೆಣ್ಣು ಮಗು ಹೋಗುವಾಗ ಆ ಎಲ್ಲ ಹುಳ ಬಂದು ಅದಕ್ಕೆ ಕಡಿಯುವಂತ ಕೆಲಸ ಆಯ್ತು. ಆ ಮಗುವನ್ನು ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಇಲ್ಲಿ ನಮಗೆ ಸರಿಯಾದ ವ್ಯವಸ್ಥೆಗಳು ಇರಲಿಲ್ಲ. ಆ ತಾಯಿ ಭಾರಿ ವರ್ಷದಿಂದ ಅವ್ರಿಗೆ ಮಕ್ಕಳಿರಲಿಲ್ಲ, ಎಷ್ಟೋ ಪ್ರಾರ್ಥನೆಯನ್ನು ಮಾಡಿ ಹುಟ್ಟಿದಂತ ಒಂದು ಮಗು. ಅದಕ್ಕಾಗಿ ನಾನು ಕೇಳ್ತಾ ಇರುವಂಥದ್ದು, ನಮಗೆ ಮೆಡಿಕಲ್ ಕಾಲೇಜಿನ ಖಂಡಿತ ದಯ ಪಾಲಿಸುವಂತ ಕೆಲಸವನ್ನು ಮಾಡಿದ್ರಿ. ಎಲ್ಲ ಜನರ ಪರವಾಗಿ ನಿಮಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಸಹಕಾರವನ್ನು ಕೊಟ್ಟಿಲ್ಲ. ಯಾವತ್ತು ನಾನು ಅಧಿವೇಶನದಲ್ಲಿ ತುಳು ಭಾಷೆಯಾಗಿ ಮಾತಾಡಿದ್ನ ಅವತ್ತೇ ನನ್ನನ್ನು ಕರೆದು, ಅಶೋಕ್ರಯ್ಯ ಆ ತುಳು ಭಾಷೆಯ ಬಗ್ಗೆ ನೀವೊಂದು ಕ್ರಮವನ್ನು ಕೈಗೊಳ್ಳಬೇಕು, ಅದಕ್ಕೆ ಕಾನೂನು ರೀತಿಯಲ್ಲಿ ಯಾವುದೇ ಎಲ್ಲ ವ್ಯವಸ್ಥೆಗಳು ಆಗಬೇಕಾ, ಯಾವ ರೀತಿ ಈ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾ, ಅದರ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿ ಅದನ್ನು ಮಾಡುವಂತಹ ಕೆಲಸವನ್ನು ಮಾಡುವ ಅನ್ನುವ ವಿಚಾರವನ್ನು ನನ್ನ ಹತ್ರ ಹೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅದಕ್ಕೂ ಕೂಡ ಒತ್ತು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಈ ಕಾರ್ಯಕ್ರಮವನ್ನು ನಾಡು ಮಾಡುವಂಥದ್ದು ಬೇರೆ ಯಾವುದೇ ವಿಚಾರ ಇಲ್ಲ. ಇದರಿಂದ ಏನು ಸಿಗ್ತದೆ ಅಂತ ನನ್ನ ಹತ್ರ ಕೇಳ್ತಾರೆ ಒಂದಷ್ಟು ಜನ. ನೀವು ಇಷ್ಟು ಕಾರ್ಯಕ್ರಮವನ್ನು ಮಾಡುವಾಗ ನನಗೆ ಏನು ಸಿಗುವಂಥದ್ದಿಲ್ಲ. ಇಲ್ಲಿ ಸಿಗುವಂಥವರು ಎಲ್ಲ ಬಡವರು, ನನ್ನ ಪ್ರೀತಿಯ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬರುವಂಥದ್ದು. ಆ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ಬರ್ತದೆ. ಅವರ ಧನ್ಯತಾ ಭಾವ ನಮಗೆ ಸಾಕು. ಅಷ್ಟು ಮೇಜರ್ ಇರಿಗೇಷನ್ ಹಣವನ್ನು ಕೊಡುವಂತಹ ವ್ಯವಸ್ಥೆಗೆ ಈಗಲೇ ಅದು ಒಂದು ಹಂತವನ್ನು ತಲುಪಿದೆ. ಆಗ ಬಂದ್ರೆ ಸುಬ್ರಹ್ಮಣ್ಯ ಮತ್ತೆ ಧರ್ಮಸ್ಥಳಕ್ಕೆ ಬರುವಂತಹ ಯಾತ್ರಾರ್ಥಿಗಳು ಏನಿದ್ದಾರೆ ಅವರನ್ನು ಪುತ್ತೂರಿಗೆ ಆಕರ್ಷಣೆ. ಮತ್ತು ಅಭಿನಂದನಾ ಪತ್ರದ ಮೂಲಕ ಕರುನಾಡಿನ ದೊರೆಯನ್ನ
ಪುತ್ತೂರು ಕ್ಷೇತ್ರದ ಮಹಾಜನತೆಯ ಪರವಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈಯವರ ನೇತೃತ್ವದಲ್ಲಿ ಸನ್ಮಾನಿಸಲಾಗುತ್ತಿದೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈಯವರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಬೋಲೋ ಭಾರತ್ ಮಾತಾ ಕಿ, ಸಿದ್ದರಾಮಯ್ಯ ಕಿ. ವಸ್ತ್ರಾಭರಣಗಳನ್ನು ಜನರಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು 13 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಇವತ್ತು 1 ಲಕ್ಷ ಜನರಿಗೆ ವಸ್ತ್ರಾಭರಣಗಳನ್ನು ಕೊಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದುಕೊಂಡು ದುಡ್ಡಿಲ್ಲ. ಅಶೋಕ್ ರೈ MLA ಆದ್ಮೇಲೆ 7 ವರ್ಷದಲ್ಲಿ ಟೀಕೆ ಮಾಡೋರು, ಸುಮ್ಮನೆ ಟೀಕೆ ಮಾಡೋದು. ಎಲ್ಲ ಕಡಿವಾಣ ಹಾಕಿದ್ದೀವಿ. ನೋಡಿದ್ದೀರ ಮೇಲ್ಜಾತಿಯವರ ಮಕ್ಕಳು ಸಾಯಿಸ್ತಕ್ಕಂಥ ಕೆಲಸ. ಕೆಸರಾತನು ಫುಲ್ಲು ಕೆಸರಾತನು ಭಾಷಣ ಒಂದುಂಡು ಎಸ್ ಪ್ರಜ್ಞೇಶ ರೆಕಾರ್ಡ್ ಮಾಡೋದು ಲೆಂಚನೆ ಬಲಪೈ. ಆಮೇಲೆ ಈ ವರ್ಷ ಬಂದಿದ್ದೆ ಬಜೆಟ್ ಘೋಷಣೆ ಮಾಡಿ ಸೇರ್ ನಂಗೆ ವ್ಯವಸ್ಥೆ ತೋಲಿ ವಯಸ್ಸು 1 ಲಕ್ಷ ಜನ ಜಾಸ್ತಿ ಒಳ್ಳೆರ ಅಂತ ಜನ ದೋಸೆದ ಪೂರ ಐಟಮ್ ಆವೊಂದುಂಡು ಮೂಲು ದೋಸೆ ಸಾರು ಪೂಲ ಮುಲ್ಪ ರೆಡಿ ಆಪನ ಅಂತ ಜನ ಸೆಟ್ ದೋಸೆ ಪೂರ ತೋಜಿ ಉಂಡು ಅವು ಅಲ್ಪ ಅಂದು ಅಲ್ಪನ ಅಂದು ಅಲ್ಪನ ಸೈಡ್ ತೋಲಿ ಜನ ಸೇರ್ನಂಚಿನಂಜಿ ಜನಸಾಗರ ನಮ್ಮ ಪುತ್ತೂರುಡು ದೇವರೇ ಭಾಷೆ ನಾವೊಂದೇ ಉಂಡು. ಸೊ ಹೋಯ್ ಅಭಿನ ಕಾಂಟ್ಯಾಕ್ಟ್ ನೀವು ಲೈವ್ ನೀವು ಫೈರ್ ಆಪ್ನ ತುಕ ಪ್ರಜ್ಞೇಶ್ ಎಲ್ಲ ಬಾಕಿ ಐತೆ. ಫುಲ್ ರಶ್ ಉಂಡು ಗೈಸ್, ಫುಲ್ ರಶ್ ಉಂಡು. ಎತ್ತು ಜನ ಬಂದು ಇಡೀ ಕೊಂಬೆಟ್ಟು ಗ್ರೌಂಡ್ ತಮೇನು ಫುಲ್ ಆತನು 1 ಲಕ್ಷ ಜಾಸ್ತಿ ಅಲ್ಲ ಎಬೌವ್. ಜನ 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 ಖಾಲಿ ಜನನೇ. ಮದ್ಮೇದ ಜಂಬಾರ್ದಿಲ್ಲ ಶಾಮಿ ಅನ್ಪುರ ಅಡಿ ಟಂಚನ್ ತೋಜ ಇವತ್ತು ಜನ ಅಲ್ಪ ಮಿತ್ತುಲೆ ಗೈಸ್ నాకు మిత్తు ಒಂಜಿ ಜನ ಪೂರ ಪೋಂದುಲೇರು ದೂರ ಪೋಂದುಲೇರು ದಾದ ಇತ್ತೆಲ್ಲ ಐಡಿಯಾ ಇಜ್ಜಿ ಒಂಜಿ ಹೋಯ್ ಅಂಚಿಗೆ ಏ ಅಬ್ಬಿ ತಿಕ್ಕೊಡಿತ್ತೆ ಜಾಲಿ ಎಂಚುಂಡು ತಿಕ್ಕನ ಇರೆಗೆ 4 ತಿಕ್ಕು ಹೋಯ್ ಅಂದ ವನಸಿಜ್ಜ ಅಲ್ಪ ಹಾಂ ಹಾಂ ವನಸೇರಿಗೆ ವನಸ ಹೋಟೆಲ್ ಪೂರ ಎಂಚುಂಡು ತಿಕ್ಕನದಲ್ಲ ತಿಕ್ಕುಳು ಕೆಸರಿ ಯಪ್ಪ ನಮ್ಮ ತಿಕ್ಕುನಾಡೆ ಪೋಯಿ ರಿವ್ಯೂ ತನಕ ಹೋಯ್ ಗೈಸ್ ಹಾಂ ನಿಂಗೆ ಇಪ್ಪರ ಬೋರು ಫುಲ್ ಟ್ರ್ಯಾಪ್ ತಮ್ಮಿನ ಅಲವಾಡ್ರಂಡು जिते नम्मैते जाम आया ना अंची ओपन इंची ओपन सैड 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 मेल्ला बाले मेल्ला बाले मेल्ला बाले मेल्ला बाबे अक्का प्लेट होल दिक्कुलु प्लेट
ಪ್ಲೇಟ್ ಸ್ವಲ್ಪ ತಿಕ್ಕುನಕ್ಕ ಪ್ಲೇಟ್ ಹೋಯ್ತೆ ಬೋಡು ಅಬ್ಬ ಹೆಂಗೆ ಪ್ಲೇಟ್ ಬೋಟ್ ಬಾಲ ಹೌದು ಅಲ್ಪ ಇದು ಗೊತ್ತೂರದ ಇತ್ತು ಚೆನ್ನ ಅಯ್ಯೋ ಪ್ರದೇಶ ಹೆಂಚು 5 ರೂಪಾಯಿ 5 ರೂಪಾಯಿ ಸಾಗರ 1 ಲಕ್ಷ ಅಪ್ಪ ಉಳ್ಳೇರಿಯಾ ಶಿಟ್ ಸಾದಿ ಬಿಡ್ಲೆ ಸಾದಿ ದೂರ പോകുന്നുണ്ട് ഇതിലേക്ക് ಎಂಚುಂಡು ಪ್ಲೇಟ್ ಗಟ್ಟಿ ಉಂಟು ಅದಕ್ಕೆ ಸ್ಟ್ರಾಂಗ್ ಉಂಟು ಸ್ವಲ್ಪ ಅಲ್ಪನಾ ಸ್ವಲ್ಪ ಪ್ಲೇಟ್ ಅಲ್ಪ ತಿಕ್ಕಂಡ ಪ್ಲೇಟ್ ಗಟ್ಟಿ ಉಂಟಾ ಸ್ವಲ್ಪ ತಿಕ್ಕುನ ಪ್ಲೇಟ್ ಕೋಲು ಅಂಚಿಗೆ ಮುಲ್ಪ ಐಟೆ ಬೋಡ ಅಪ್ಪನ ಎಂಕ್ಲು ಬತ್ತನ ಸಾದಿ ಅಡ್ಡಂಡು ಕಂಪ್ಲೀಟ್ ರ್ಯಾಪ್ ಮೆಲ್ಲ ಜೋಡು ಪೋವು ಜೋಡು ಸೀದಾ ಪೋವು ತೋಲಿ ಗೈಸ್ ಎಂಕ್ಲಿ ತೆಂಚಾಲ್ ಇಂಚಿ ಬತ್ತಿ ಈ ಬರದ ಸೈಡ್ ಉಟ್ಟ ಬತ್ತ ಲೆಕ್ಕನೆ ತಿಕ್ಕಂದು ಗೈಸ್ ಸೀರೆಗ್ಲ ರಾಮ 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 ಪ್ರಜ್ಞೇಶ್ ನಮಗೆ ತಂಚು ಒಂದಿಲ್ಲ ಪ್ಲೇಟ್ ಹಂಚಿಗೆ ನಮ್ಮ ಹಂಚಿಗೆ ಜಾಲಿ ಜಾಲಿ ಪೂರ ಜಾಲಿ ಜಾಲಿ ಬಡಿ ಬಡಿ ಜಾಲಿ ಬಡಿ 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 ಹೋಯ್ ಸ್ವಲ್ಪ ದಿಕ್ಕುನು ಪ್ಲೇಟ್ ಹೋಯ್ ಏಕ್ದನೆ 4 ಪ್ಲೇಟ್ ಬರಲ್ಲ ಹೋಯ್ ಪ್ಲೇಟ್ ಅಲ್ಪ ಇಕ್ಕುನಾ ಮುಲ್ಪ ಹೆಚ್ಚಿಗೆ ಅದ ನಮಕ್ಕೆ ದಾಲ ಅವಳು ಪ್ಲೇಟ್ ತಿಕ್ಕುವ ಸಾಧ್ಯತೆ ಉಂಟು ಕೈತಲ್ಲ ಅವು ಒಣಸದ ಪ್ಲೇಟ್ ಅಂದೈತೆ ಅವರಲ್ಲಿ ಕೈತಲ್ಲ ಜಸ್ಟ್ ಅಂಚಿರ್ ದಿಂಚು ಬರ್ಪುಣ್ಣ ಅಬಿಯೇ ಮೆಲ್ಲ 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 ಓಬಾ ಓಕೆ ರೈಟ್ ಮೆಲ್ಲ ಜಾಗ್ರತೆ ಅವಳು ಜಾಗ್ರತೆ ನೂಕೊರ್ಚಿ ಪ್ರಜ್ಞೇಶ ಕೊಂಚ ಪ್ಲೇಟ್ ಅಂತ ಎತ್ತುಕೊಡ ಹೋಯ್ ಪ್ರಜ್ಞೇಶ ಫ್ರೀ ಸ್ವಲ್ಪ ಮೂರು ಕೊರ್ಪಿದ್ಯಾರ ಇಲ್ಲ ಅದ ಅದೇ ಪ್ಲೇಟೇ पिकअप दादे पोई प्रज्ञेश दादा मैंने तीर्मान आपका पिकअप दादा मैं यार नूकोर्चे प्लेटिಗಾಗಿ ನುಗ್ಗಲು ಅಲ್ಪ ಈ ಪೂರಿಯನ್ನು ಪೂರ ಮಿತಿಯುತ್ತು ಪೂರ್ವೇರು ಜಾಗ್ರತೆ ಅಂತಲ್ಲೇ ಪ್ರಜ್ಞೇಶ ನಮ್ಮ ಮಂಚಿ ಹೋಯ್ ಪಿಕಪ್ ಮಂಚಿ ಚೂರ್ ಸೈಡ್ ಅಕ್ಕ ಪಿಕಪ್ ಮಂಚಿ ಬಾಬಾ ಓ ऐसे ಔಟ್ಫಿಟ್ ತೊಲೆ ಪೂರ ಟ್ರ್ಯಾಪ್ ಆತನು ವನಸು ಮಾಲ್ತನ ಬಟ್ಟಲು ದೊಕ್ಕಲಕ್ಕೆ ಜೀವಂಡ ಕೂಡ ಬಟ್ಟಲು ದಕ್ಕೆ ರಾತೆ ಕ್ಯೂ ಉಂಡು ಅಯ್ಯಯ್ಯೋ ಪಾಪ ಪ್ರಜ್ಞೇಶ್ವರ ನಟಿಗಿತ್ತೆ ಬತ್ತೆ ಇಂಚಿಗೆ ಪ್ಲೇಟ್ ತಿಕ್ಕರ ಸಾಧ್ಯತೆ ಇದೆ ಅಂಡ್ ಆತು ರಶ್ ಉಂಡು ಹೇವಿ ಪ್ಲೇಟ್ದ ಆಸೆನೆ ಬಿಡಿಯಾನು ಈ ಜನತ ಸಂಖ್ಯೆಟ್ಲ ಬ್ಲಾಗ್ ಬೋಡ ಪ್ರಜ್ಞೇಶ ಅಯ್ಯೋ ಲೆಕ್ಕ ದಿವರ್ನ ಅದು ಜನ ಒಳ್ಳೆ 1 ಲಕ್ಷ ಜನ ಅಂತ ಪ್ಲಾನ್ ಇತ್ತು 1 ಲಕ್ಷ ಜಾಸ್ತಿ ಆಯ್ತು ನಮ್ಗೆ ಅಬ್ಬಿಯಲ್ಲಿ ಇತ್ತು ಫೋನ್ ನಮ್ಗೆ ಪ್ರಜ್ಞೇಶನ ಕಾರ್ ತುಳಿ ನನ್ನ ಪ್ಯಾಂಟ್ ಏನು ಹಂಗಿರಿಂದ ದೂರ ಹೆಂಚಾಯಿನಿಯಾ ಬೇರೆ ಮುಲ್ಪರ್ದು ಬಿದ್ದೇವೆ ಅಲ್ಲ ಪೂಜೆ ಅಲ್ಪ ಔಟ್ ಸೈಡಾ ಅಮ್ಮ ಇಂಕ್ಲು ಮುಲ್ಪರ್ದು ಬಿದ್ದೇವೆ ಬಂದಿಲ್ಲ ಗೈಸ್ ಬಿದ್ದೇವೆ ಪಾಪ ಇಂಕ್ಲು പോകുന്നില്ല ಯಾವ ಮುಲ್ಪದ ನೀತ ಹಾಂ ಈಗ ಎಕ್ಸ್ಪೆಕ್ಟೇಷನ್ ಇದ್ದಾಂಡು ಅಡ್ಡ ಬಡಾಂಡು ನಮ್ಮ ಧನು ಬುಕ್ಕ ಆಕಾಶ್ ಆಗ್ಲೇ ಕಡೆ ಪೋಯಿರು ಮಿಡ್ಲಡೆ ಆಗ್ಲೇ ಬೇತೆ ಫಂಕ್ಷನ್ ಉಂಡು ಯಾನು
ಮುಲ್ಪರ ನಾನು ಇದೇ ಗೊತ್ತೇ ಒಂದು ಸಾಮ್ನಟ್ಟಿ ಅಂದರೆ ಕೈ ಎಂತ ಇಂದು ಓಲ್ ದಿಕ್ಕು ನಾನು ಹಾಂ ಅಂಗಡಿಂದ ಅಲ್ಲ ಬರೋಂಗಿಲ್ಲ ಇದು ಇಂಜೆ ಆಜಿ 7 ಗಂಟೆ ಇದಕ್ಕೆ ಬರ್ತಂತ ದಿಕ್ಕುವನ ಇದು ಶುರುವಾದ ವರ್ಪ ವಜ್ಞೇಶ ನಿಕ್ಕೆಂಚ ಎಕ್ಸ್ಪೀರಿಯನ್ಸ್ ಉಂಟು ಏನಿತ ಫುಲ್ ಅಂಬೂರು ಬಿರಿಯಾನಿ ದಿಕ್ಕೊಂಡು ಬರ್ತಿಂಕ ಸೆಕೆಂಡ್ ಟೈಮ್ ಅಂಬೂರು ಬಿರಿಯಾನಿಗೆ ಟೇಸ್ಟ್ ಬಂದೋಳೆ ಆಯ್ತು ಮಗಳರ ಕಾರ್ಗೆ ನೀರು ಅಂಕ ಹಂಗ ಇನ್ನು ಮುಗ್ಲೇಗೆ ನಮ್ಮ ಬಂಟ್ರ ಒಂದು ಸ್ವಲ್ಪ ಪೋಪನ ಓಲ್ಬೂರು ಅಂಗಡಿ ಉಂಟು ಓಲ್ಬೂರು ಎಡ್ಡೆ ಹೋಟೆಲ್ ಬಿಸ್ನೆಸ್ ಅವು ದಯಬಂಡ ಅರ್ಧ ಜನ ಹೋಗುದಿಲ್ಲ ಜತನ ರಶ್ ಇಡು ಎಂಕ್ಲೆ ಎಕ್ಸ್ಪೆಕ್ಟೇಷನ್ ಇದ್ದು ಜನ ಇಕ್ಕಂದು ಬರ್ತಾನೆ ಅತ್ತೆ ಜಸ್ಟ್ ವೀಡಿಯೋ ಪರ ಬರ್ತಾನೆ ಹೋಗಿಲ್ಲೈತೆ ಜಸ್ಟ್ ಬಡಾದನು ಎಡ್ಡೆ ಬಡಾದನು ಈಗ ಈ ಪೂರ ಕಾರ್ಯಕ್ರಮ ಲೇಟ್ ಆದನು ಸೊ ಅಂಚೆ ಎಡ್ಡೆ ಬಡಾದನು ಹೆವಿ ಬಡ ಹೋಯ್ ಗಾಡೀಲಿ ಪೂರ ಮೂಲೆ ಅಂತ ಮುಖ್ಯ ಅಂತೀನಿ ಅಂಕಲ್ ಪೂರ ಅದ ನಡೆದಲ್ಲಿ ಬರ್ರದ ಬಂಟ್ರ ಒಂದು ಸ್ವಲ್ಪ ನಮಗೆ ಅಂಬೂರು ಬಿರಿಯಾನಿ ಎಷ್ಟು ಕಾರ್ ದೇಕೊಂಗ ಕಾರ್ ದಿಕ್ಕಿರಲ್ಲ ನೀರು ದಿಕ್ಕಲ್ಲ ಕಾರ್ ಗೊತ್ತು ಮೂಲ ಪುತ್ತೂರು ಭಾರಿ ಬಂಗಾಂಡು ಪ್ರಜ್ಞೇಶ ಎಂಕ್ಲಿ 2-3 ಸಲ ಉಲೈ ಬಿದೆ ಪೋಪನ ಅಂಚ ಅಂಬೂರು ಬಿರಿಯಾನಿ ಬರ್ತೇನೆ ಫೈನಲ್ ಅದು ಚೂರು ಫುಡ್ ಮಾಡ್ದು ಪೋಯಿನಿ ಎತ್ತೆ ಬಡಾದು ನೀ ಕಾರ್ಯಕ್ರಮ ಸ್ಟಾರ್ಟ್ ಆನಾಗನೆ ಲೇಟ್ ಆಯ್ತು ಒಂದು ಏತಾಗತ್ತೆ ಮುಖ್ಯದ 1 ಗಂಟೆ ಆಗ್ತದೆ 1 ಗಂಟೆ ಆಗ್ತದೆ ಪ್ರೋಗ್ರಾಮ್ ಬರೋ ಅಡ್ಡರೆ ಇತ್ತೆ ಗಂಟೆ 3 ಜನ ಒಂದು ಬರ್ತದೆ ಅಲ್ಪ ಜನತನಿಗೆ ತೂರುಪರು ಜನತ ರಶ್ ಹಿಡಿದು ಆಗ ಮಾಡ್ಬೇಕಿತ್ತು ಎಂಕ್ಲೆ ಲಾಕ್ ಇಲ್ಲಕ್ಕೆ ಆಗ್ತದೆ ಒಂದು ಬಾಲೆಲ್ಲ ಬಾರಿ ಅಥವಾ ಬಾಲೆ ಬತ್ತೇರ್ಬಿದೆ ಅಂದ ಸರಿ ಒನ್ಸಿ ಬಿರಿಯಾನಿ ಬರೋದು ಬುಕ್ ಹಾಕಬೇಕು ಸ್ವಲ್ಪನೇ ಬಂಟ್ರೋಮ್ ಅಂತ ಇರ್ತದೆ ನಮ್ಮ ಕೊಂಬೆಟ್ಟಿದೆ ಬಿರಿಯಾನಿ ಮುಲ್ಪ ಸೂಪರ್ ಬಿರಿಯಾನಿ ಲಾಸ್ಟ್ ಟೈಮ್ ಬರ್ತಿದ್ದೆ ನಮ್ಮ ಆಕಾಶದ ಸಮಥಿಂಗ್ ಮತ್ತೆ ಬಿರಿಯಾನಿ ತಿಕ್ಕೊಂಡು ಒಂದು ತಿಂದು ಹೋಗಿ ಹೇಗಿತ್ತೆ ಬಿರಿಯಾನಿ ಬರ್ತಂದು ಜಸ್ಟ್ ಟೇಸ್ಟ್ ಮಾಡ್ಬೇಕ ಮೊದಲ ಬಿರಿಯಾನಿ ಲಾಸ್ಟ್ ಟೈಮ್ ಏನು ತಿಂದಿದ್ದೆ ಗೈಸ್ ಅಂಬೂರು ಚಿಕನ್ ಬಿರಿಯಾನಿ ಒಂದು ಕೆತ್ತಿಕೊಂಡು ಪೀಸ್ ಸೇತು ಒಂದು ಇಂಚ ರೈಸ್ ಸೇತು ಒಂದು ಸೂಪರ್ ಓಕೆ ಇದಿಂತಾನಾ ಫಸ್ಟ್ ಟೈಮ್ ತುಲಾಗಿದೆ ಸ್ಟ್ಯಾಂಡರ್ಡ್ ನಾವು ಹೇಳೇನು ಹೇಳಿದ ತಿಂದು ಬುಕ್ಕ ಬರ್ತ ಕಬಾಬ್ ಅಂತ ಕಬಾಬ್ ಬರ್ತಂದು ಕಬಾಬ್ ಲೈಟ್ ಎಲ್ಲೆಲ್ಲಿ ಪೀಸ್ ಆಗ್ತದೆ ರೋಸ್ಟ್ ಆಗ್ತದೆ ತುಲ ಡ್ರೆಸ್ಸಿಲ್ಲ ತಗೋತು ನೀವು ಕಬಾಬ್ ಇಟ್ಟ ತಿಂದಲ್ಲ ಪತ್ತೂರ್ನ ಎಡ್ಡೆ ಕ್ರಿಸ್ಪಿ ಅದು ನೆನ್ನೆ ಬರ್ ತಿಂದು ಅಪ್ಪ ಓಕೆ ನಾನು ಪೂರ ಕ್ಲೀನಾರ ಆಫೀಸ್ಗೆ ಹೋದ ಅವಡತ್ತಿ ರಜ್ನೇಶ್ ಎಂಕ್ಲಿ ಬಿರಿಯಾನಿ ತಿಂದಾಂಡು ಬಿರಿಯಾನಿ ಫೈನ್ ಆಂಡು ಕೊಂಚ ಗಟ್ಟಿ ಆಂಡು ಜಾಸ್ತಿ ಆಂಡು ಓವರ್ ಆಂಡು ಸೊ ಪ್ರಜ್ನೇಶ ಈ ಪೋಪ ನೆಂಚಿಗೆ ಹೆಂಗೆ ಪೋಯರದಾರ ತಿಕ್ಕೋದ ಎನ್ನ ಗಾಡಿ ದೇವಸ್ಥಾನದಲ್ಲಿ ಅಲ್ಕೊಂಡು ಯಾನು ಬಲುವಾಡುಲ್ಲೆ ಅನಿಸಿದ ದೇವಸ್ಥಾನದಲ್ಲಿ ಅಲ್ಪ ಇದ್ರು ಅದು ಗಾಡಿ ಬರ್ತಾವ ಹೆಂಗೆ ನಡ್ತುಕೊಂಡ ಅದ ಏತೊಂದು ನಾ ಫುಲ್ಲು ಮಾರೆ ಅಂಜು ಪರ ಜನವಲ್ಲ ಇರುತ್ತೆ ಸರಿ ಬರ್ಪೆ ಈಗ ಬಾಯ್ ಥ್ಯಾಂಕ್ ಯು ಸೋ ಮಚ್ ಅಬ್ಬಿ ಒಂಜಿ ಕೈ ಆಪಲ್ ಕೈ ತಿರಿನ ಕೈ ಓಕೆ ಬಾಯ್ ಬಾಯ್ ಏನು ನನ್ನ ಪೂರ ಕರೀದು ಪೋಪೆ ನನ್ನ ಗಾಡಿ ಅಲ್ಪನೇ ಉಂಟು ಕಾಕ ಓ ಅಯ್ಯೋ ಪ್ಲೇಟ್ ದಿಕ್ಕನಕ ಬುಗಂತ ಅದ ಏರ್ನ ಅಂದ ಭಾರಿ ಜನ ಇತ್ತಾರದ ಒಂದು ಒಣಸೋಲು ಅವೇ ಅವೇ ಒಂಜಿ ಎಲ್ಲೇ ಡಿಸೆಂಬರ್ ಅಂಕಲ ಒಂಜಿ ಎನ್ನ ಮನಸ್ಸುಗಳ ಒಂಜಿ ಒಣಸುಗ್ಲ ಬುಕ್ಕ ಪ್ಲೇಟ್ಗಳ ಸಪ್ರೇಟ್ ಒಂಜಿ ರಾಡ್ ಅಥವಾ ಬಲ್ಲದ ಒಂಜಿ ಮಾಲ್ತು ಇನ್ನು ಮಾಲ್ತೋಡು ನಂಜಿ ಅಭಿಪ್ರಾಯ ನಂಜಿ ಪನೊಂದು ಶೇರ್ ಮಾಡ್ತವನೆ ತನ್ನ ಒಂದು ಜನ ಎಂಕ್ಲಿಂಚನೆ ಪೋಯಿನ ಹೋದು ಜಸ್ಟ್ ವೀಡಿಯೋ ಮಾಡ್ತು ವರ್ಕ ಅಂದು ಹೋದು ಬರ್ತಾ ಗುಡ್ ದಿವಸ ಬರ್ದೆ ಪೂರ ಅವನೊಂದು ನೀತನಿಗೆ ತೂಪಾವಲಿ ದೇವರ ಏನಾಗಲಿ ಮುಲ್ಪ ಕಾರ್ ತೆಕ್ಕೊಂದಿಲ್ಲ ನಾನು ಆಫೀಸ್ ಓದಿ ತೆಕ್ಕೊಡ ಎಸ್ ಪೂರಾ ಕೆಸರಾತನ ಗೈಸ್
ಅಯ್ಯಯ್ಯೋ ನಿಗ್ಲೇದಾರ ದಿಕ್ಕೀಜ ಪ್ಲೇಟ್ ಹತ್ತ ಸಭೆಗೆ ಹೋಯ್ನಾ ಸಭೆರ್ದು ಬಂದಾಗನೇ ಚೋರ್ತುಲಿ 10 ಜನ ಅದ 1 ಲಕ್ಷ ಕರಿಯೋ 1 ಲಕ್ಷ ನಾವು ಅಯ್ಯೋ ಪೂರ ಖಾಲಿಗೆ ಐತೆ ಬರೋದಿಲ್ಲ ಇದು ಪೂರ ಪ್ಲೇಟ್ ದಿಕ್ಕನಾಗಲಿ ಹಾಂ ಕೆಲವರು ದಿಕ್ಕ ನರಮನೆ ಒಂದು ಮೂಲ್ತು ಇದೆ ಜನ ಸಾರ್ ಆಗಕ್ಕಿಲ್ಲ ಸಾರ್ ಜನ ಜನ ಜಾತ್ರೆ ಪುತ್ತೂರು ಜಾತ್ರೆನೆ ಅಯ್ಯಯ್ಯೋ ಎನ್ನ ಗಾಡಿ ಮೂಲ ಕಂಬದಲ್ಲಿ ಬಂದು ಇದ್ದಿತ್ತೆ 100 ಜನ ಗೊತ್ತಿದ್ದು ಸ್ವಲ್ಪ ಏನ ಅಯ್ಯೋ ಬರ್ಸ ಬರ್ಡೆ ಎಸ್ ನಾನು ಆಫೀಸ್ಗೆ ಹೋದೆ ಪಾತ್ರೆ ಏನ ಗಾಡಿ ಮೂಲಿತ್ತು ಮಾರೆ ಉಂಡ ಜೂರು ಸೈಡ್ ಬರಲ್ಲ ಯಾಕ ಪುತ್ತೂರದೊಂದು ಅವಸ್ಥೆ ಫುಲ್ ಇನಿ ಜಾತ್ರೆ ಜನ ಬಾ ಎಂಪತ್ತಿಕ್ಕು ಎನ್ನ ಜಾಸ್ತಿ ಗೊತ್ತು ಕೈ ಕರ್ಬೇಕು ಅಷ್ಟು ಆಫೀಸ್ ಓದಿಕ್ಕೋಬೇಕು ಪಂಚಕಾರಿ ಏನೈತೆ ಆಫೀಸ್ ಹೋಗುತ್ತೆ ಆಫೀಸ್ ಬನ್ನ ಫುಲ್ಲು ಬರ್ಸ ಹೆವಿ ಬರ್ಸ ಕಾರ್ಯಕ್ರಮ ಪೂರ ಎಡ್ಡೆ ಅಂದು ಆರ್ನ ಎಕ್ಸ್ಪೆಕ್ಟೇಷನ್ ಅಂತಲ್ಲ ಜಾಸ್ತಿ ಜನ ಬರ್ತೀರ ಅಂತ ತೋಜುಂಡು ನೆಕ್ಸ್ಟ್ ದುಂಬಲ್ ಇಂಚನೆ ಅವೊಂದು ಪಡೆ ಎಡ್ಡೆ ಕಾರ್ಯಕ್ರಮ ಪುತ್ತೂರು ಒಂಜಿ ಎಡ್ಡೆ ಒಂಜಿ ಜನಕ್ಕೂ ಸೇರ್ನಂಚಿನ ಒಂಜಿ ಎಡ್ಡೆ ಆಯೋಜನೆ ಮಾಡ್ತೀರಿ ಅವೇ ಕೆಲ ಮಸ್ತ್ ಜನ ಪಣ ಇತ್ತಿರಂತ ವಿಷಯ ಒಂಚೂರು ಲೈನ್ ಲೆಕ್ಕ ಮಾಲ್ತೋಡು ಲೈನ್ ಟೈಪ್ ಮಾಲ್ತು ನನ್ನ ಪೋತು ಮನಸ್ಸಿಗತ್ತು ಅಗಲ್ಕೊತ್ತಿನ ಪ್ರಯತ್ನ ಪೂರ ಅದೇ ತೊಂದು ಒಂಜಿ ಎಡ್ಡೆ ಅವಕಾಶ ಚೂರು ಈಸಿ ಆಯ್ತು ನುಗ್ಗಲಾತು ಈ ಜೋಕ್ ಲೈನ್ ಬಿಲ್ಕುಲ್ ತೊಂದರೆ ಚಂಜಿ ರಟ್ಟು ಮೂರು ಜೋಕ್ ಲೈನ್ ಕ್ಲಬ್ ಇರೋಡು ಉಸಿರಾಡು ಭಾರಿ ಬಂಗ ಅಂದು ಕೆಂಚಲ ಸಾದಿ ಮಾಲ್ಪದ್ದು ಗೊತ್ತು ಚೂರು ಗ್ಯಾಪ್ ಬಿಟ್ಪಾಯ ಭಾರಿ ಬಂಗ ಜೋಕ್ ಲೈನ್ ಮಾತ್ರ ಬಿಲ್ಕುಲ್ ಇಂಚೆ ಕಾರ್ಯಕ್ರಮದಲ್ಲಿ ತೊಂದರೆ ಜನ ಸೇರ್ನಾಗ ಕಾಲು ತೊಲಿತಾವ ಅಥವಾ ಆಕ್ಸಿಜನ್ ದಿಕ್ಕ ಸಮಸ್ಯೆ ಅವು ಪೂರ ಆಪುಂಡು ಬಿಲ್ಕುಲ್ ಜೋಕ್ ಲೈನ್ ತೊಂದರೆ వచ్చి ಇಂಥ ಈ ಬ್ಲಾಗ್ ಇಷ್ಟ ಲೈಕ್ ಮಾಡ್ಲೇ ಈ ಚಾನಲ್ ಸೇರಿದ ಒಂದು ಇಲ್ಲ ಟಾಟಾ